ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಚಂದ್ರಿಕಾ ನಾಗರಾಜ್ ವಸಂತ ಬೆರ್ನಾಡ್ ರೆನ ಎಡ್ಡೆ ಆಡಲ್ ತೊಡ್ದು ಗಿರಾಕಿಲೆನ ಮೆಚ್ಚಿಗೆಗೆ ಸಂದಿருந்து ರಾಜ್ಯ ವಿಧಾನಸಭೆದ ಗುರ್ಕಾರೆ ಯುಟಿ ಖಾದರ್ ಪತ್ತೆರ್ ಹಳೆ ಅಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 5ನೇ ವರ್ಷದ ಸಂಭ್ರಮಾಚರಣೆ ಮುಗಿತಲ ಬೊಕ್ಕ ಸಾಧಕರಿಗೂ ಮರ್ಯಾದೆ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತೆರಿಯರು ಕುಡ್ಲ ತಾಲೂಕದ ಹಳೆ ಅಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 5ನೇ ವರ್ಷದ ಸಂಭ್ರಮಾಚರಣೆ ಮುಗಿತಲ ಬೊಕ್ಕ ಸಾಧಕರಿಗೂ ಮರ್ಯಾದೆ ಕಾರ್ಯಕ್ರಮ ಹಳೆ ಅಂಗಡಿದ ಹರಿಓಂ ಕಟ್ವಣೋಡು ಮಾಮಲ್ಲ ವೇದಿಕೆಡೆ ನಡೆತಂಡು ರಾಜ್ಯ ವಿಧಾನಸಭೆದ ಗುರ್ಕಾರರ್ ಯುಟಿ ಖಾದರ್ ಕಾರ್ಯಕ್ರಮ ಉದಿಪನ ಮಲ್ತೆರ್ ಈ ಪೊರ್ತುಡು ಖಾದರ್ ಪಾತೆರ್ದು ಕರಿನ 5 ವರ್ಷಲೆಡ್ದು ಪ್ರಾಮಾಣಿಕತೆ ಕಠಿಣ ಶ್ರಮ ಬೊಕ್ಕ ವ್ಯಕ್ತಿತ್ವ ಕಟ್ಟೊಂದು ಹಳೆ ಅಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಅಭಿವೃದ್ಧಿ ತಂಚಿ ಸಾಗೊಂದುಂಡು ಗುರ್ಕಾರರ್ ವಸಂತ ಬೆರ್ನಾಡ್ರೆನ ಎಡ್ಡೆ ಆಡಳಿತೊಡ್ದು ಗಿರಾಕಿಲೆನ ಮೆಚ್ಚಿಗೆಗೆ ಸಂದಿತೆರ್ ಸೊಸೈಟಿ ನನಲಾದ ಸಾಧನೆ ಮಲ್ಪಡಂದು ಎಡ್ಡೆಪ್ಪು ಬಯಕೇರ್ ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತರ ಸೇರ್ ಗುರ್ಕಾರ್ಮೆ ಒಯ್ಸ್ತು ಎಡ್ಡೆಪ್ಪು ಬಯಕೇರ್ ಸೊಸೈಟಿಡ್ ಪೊಸತ್ ಗೋಲ್ಡ್ ಪ್ಯೂರಿಟಿ ಟೆಸ್ಟಿಂಗ್ ಮಿಷನ್ ಪಾಡ್ದಿತ್ತಿದು ಪಾವಂಜಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತಸರರ್ ಸೂರ್ಯಕುಮಾರ್ ಐನು ಉದೀಪನ ಮಲ್ತೆರ್ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ತಾಪನೆ ಆನಾಗ ಕೆಲಸೊಡಿತಿನಕ್ಲೆಗ್ ಕರ್ನಾಟಕ ಸರ್ಕಾರದ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರದಿ ಮಮತಾ ಡಿಎಸ್ ಗಟ್ಟಿ ಮರ್ಯಾದೆ ಸಮರ್ಪಣೆ ಮಲ್ತೆರ್ ಸೊಸೈಟಿ ಗುರ್ಕಾರರ್ ವಸಂತ ಬೆರ್ನಾಡ್ ಒತ್ತು ಗುರ್ಕಾರರ್ ವಿಜಯಕುಮಾರ್ ಸನಿಲ್ ನಿರ್ದೇಶಕಿಯರ್ ಉಮಾನಾಥ ಜೆ ಶೆಟ್ಟಿಗಾರ್ ಧನಂಜಯ ಮಟ್ಟು ಕಾರ್ಯಕ್ರಮಡಿತ್ತೆರ್ ತುಳುನಾಡರ್ ಸಿನಿಮಾ ರಂಗದ ಸಾಧಕಿರ್ ಅದಿತ್ ಶೆಟ್ಟಿ ಗಾನಾ ಭಟ್ ಬೊಕ್ಕ ಶಿಲ್ಪಾ ಶೆಟ್ಟಿ ಮೆಕ್ಲಿಗ್ ಮರ್ಯಾದೆ ಸಂದೇತ ಮಲ್ತೆರ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು ಇದು ನಿಮ್ಮ ಯಶಸ್ಸಿನ ದೊಡ್ಡ ಮಟ್ಟದ ಕಿರೀಟ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ಇವತ್ತಿನ ಈ ಒಂದು ದಿವಸದ 5 ಸಂಭ್ರಮಾಚರಣೆ ಕಾರ್ಯಕ್ರಮ ಅದು ಒಂದು ದಿವಸವ ಅಥವಾ ಒಂದು ಕಾರ್ಯಕ್ರಮ ಅಂತ ಸೀಮಿತವಲ್ಲ. ಇವತ್ತಿನ ಸಂಭ್ರಮ ಆಚರಣೆ ನಾವೆಲ್ಲ ಸೇರಿಕೊಂಡು ಇದನ್ನು ಬಹುಶಃ ಅದರ ಬಗ್ಗೆ ಆಲೋಚನೆ ಮಾಡ್ದಲ್ಲ. ಈ ಎತ್ತಿನ ಒಂದು ಕಾರ್ಯಕ್ರಮ ಬಹುಶಃ ತಮ್ಮ 5 ವರ್ಷಗಳ ದೀರ್ಘಕಾಲದ ಒಂದು ಬದ್ಧತೆ ಏನಿದೆ, ಪ್ರಾಮಾಣಿಕತೆ ಸೇವೆ ಏನಿದೆ, ನಿಮ್ಮ ಕಠಿಣವಾದ ದುಡಿಮೆ ಏನಿದೆ, ನಿಮ್ಮ ತಾಳ್ಮೆ ಏನಿದೆ, ಬಹುಶಃ ನಿಮ್ಮೆಲ್ಲ ವ್ಯಕ್ತಿತ್ವ ಏನಿದೆಯಾ ಅದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಿ ಅದನ್ನು ಸಂಭರಿಸುವ ಜೊತೆಯಲ್ಲಿ ನಿಮ್ಮ ಎಲ್ಲ ವ್ಯಕ್ತಿತ್ವ ಮತ್ತು ಶಿವಸೆಯನ್ನು ಭವಿಷ್ಯದ ಸಮಾಜಕ್ಕೆ ಮತ್ತು ಜನಾಂಗಕ್ಕೆ ಕೂಡ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕುಡ್ಲದ ಕುಂಟಿಕಾನ ಕೈತಲ್ ಲೋಹಿತ್ ನಗರಡು ತಡೆಪುಗೋಡೆ ಮಗರ್ದು ಮಣ್ಣು ತಡಿಕು ಬೂರ್ನ ಉರ್ವ ಅಶೋಕನಗರದ ಕಾರ್ಮಿಕರು ಆಂಟನಿ ಮಸ್ಕರೆನೆಸ್ ಪನ್ಪುನಾರ್ ತೀರ್ನ ಬೇಜಾರ್ದ ಸಂಗತಿ ನಡೆತಂಡು ಅರಿಗ ಅಜ್ಪತ 5 ವರ್ಷ ಪ್ರಾಯ ಆದಿತ್ತಂಡು ಕುಡ್ಲದ ಕುಂಟಿಕಾನ ಕೈತಲ್ ಲೋಹಿತ್ ನಗರಡು ತಡೆಪುಗೋಡೆ ಮಗರ್ದು ಮಣ್ಣು ತಡಿಕು ಬೂರ್ನ ಉರ್ವ ಅಶೋಕನಗರದ ಕಾರ್ಮಿಕರು ಅಜ್ಪತ 5 ವರ್ಷ ಪ್ರಾಯದ ಆಂಟನಿ ಮಸ್ಕರೆನೆಸ್ ಪನ್ಪುನಾರ್ ತೀರ್ನ ಬೇಜಾರ್ದ ಸಂಗತಿ ನಡೆತಂಡು ಗುರುವಾರ ಕಾಂಡೆ ಕೆಲಸ ಮಲ್ತೊಂದು ಪುನಾಗ ಬರೆಗೋಡೆ ಹೊರಡ್ದೋರನೆ ಬಿಚ್ಚಿದಂಡು ಆಂಟನಿ ಮಣ್ಣು ತಡಿಕು ತಿಕ್ಕಾಲ್ದಿತ್ತೇರು ಅಪಕನೆ ಅಗ್ನಿಶಾಮಕ ದಳಕು ಮಾಹಿತಿ ಕೊರ್ದು ಅಕ್ಲೆ ಬತ್ತದು ಆಂಟನಿರನ್ನು ಲಕ್ಕದ ಪಿದಾಯಿಕನನಾಗ ಜೋರು ಉಸರಿ ಜಂದೆ ಆದಿತ್ತಂಡು ಐಡ್ದು ಬೊಕ್ಕ ಅರೆನ ಆಸ್ಪತ್ರೆ ಕೊನೊಂಡಲ ಅರೆನ ಪ್ರಾಣ ಪೋತುಂಡು ಕಾಮಗಾರಿ ನಡತುಂದಿತ್ತನ ಜಾಗದ ಮಿತ್ತ ಮೇಟ್ ಇಲ್ಲು ಒಂಜಿ ಇತ್ತಿದು ಕರಿನ ಮರಿಯಲುಡು ಅವು ಜರನೆಡ್ದಾವರ ಬರೆಗೋಡೆ ಕಟ್ಟೆರೆ ಕೆಲಸ ನಡತುಂದಿತ್ತಂಡು ಬರೆಗೋಡೆ ಕಟ್ಟೆರೆ ಕಂದು ಆಲ್ತೆ ದೆತ್ತೊಂದು ಪುನಾಕ ಗೋಡೆ ಚರಿದು ಬೋರ್ದುಂಡು ಕೈತಳ್ಡೆ ಇತ್ತನ ಆಂಟನಿ ಮಸ್ಕರೆನೆಸ್ ಐತ ಅಡಿಟ್ ತಿಕ್ಕಲ್ದು ಬೋರ್ದೇರ ಪೆರ್ನೆ ಗ್ರಾಮ ಪಂಚಾಯತ್ ಮೇ 26 ನಡಪುನ ಕಾರ್ಯಕ್ರಮಟು ನಿಯಮ ಪ್ರಕಾರ ಹಕ್ಕುಪತ್ರ ಕೊರ್ಪುಡುಂದು ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ್ ಪಂತರ್ ಪರಿಶಿಷ್ಟ ವರ್ಗದ 3 ಕುಟುಂಬ ಹಕ್ಕುಪತ್ರಗಾದ ಮೌನ ಪ್ರತಿಭಟನೆ ಮಲ್ತೊಂದಿತ್ತದು ಗುರುವಾರ ಪ್ರತಿಭಟನೆ ಪಿರದಿತ್ತನ ಪುರ್ತುಡು 6 ಪಾತೆರಿಯರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಸುತ್ತದ ಪುಣಚ ಗ್ರಾಮದ ಪರಿಶಿಷ್ಟ ಪಂಗಡದ 3 ಕುಟುಂಬಲಿಗೆ ಹಕ್ಕುಪತ್ರಗಾದ ಬಂಟ್ವಾಳ ಮಿನಿ ವಿಧಾನಸೌಧದ ಕೈತಲು ಕುಟುಂಬದಕ್ಲು ಕರಿನ 4 ದಿನೊಡ್ದು ಪ್ರತಿಭಟನೆ ನಡಪಾದ ಗುರುವಾರ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ದುಂಬಾಳ್ತಿಡ್ ಪಾತರೆ ಕತೆ ನಡಪಾದ ಪ್ರತಿಭಟನೆ ಪಿರತೆಪ್ಪದೇರು ಮೇ 26 ಪೆರ್ನೆದ ಗ್ರಾಮ ಪಂಚಾಯತ್ 3 ಕುಟುಂಬಲಿಗೆ ಹಕ್ಕುಪತ್ರ ಪಟ್ಟುವಾಂದು ತಹಸೀಲ್ದಾರ್ ಮಂಜುನಾಥ ಬಂಟ್ವಾಳ ಶಾಸಕರಿಗೆ ಭರವಸೆ ಕೊರ್ನೆಡ್ದಾವರ ಪ್ರತಿಭಟನೆ ಮಲ್ತೊಂದಿತ್ತಿನ ಕುಟುಂಬ ಆರೆನ ಪಾತೆರಿಗೂ ಮರ್ಯಾದೆ ಕೊರ್ತು ಪ್ರತಿಭಟನೆ ಅಕೇರಿ ಮಲ್ತೆರ್ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಗುರುವಾರ ಪ್ರತಿಭಟನೆದ ಜಾಗೆಗೆ ಬತ್ತದು ತಹಸೀಲ್ದಾರ್ ಮಂಜುನಾಥರ ಅರ್ಧ ಗಂಟೆ ಪಾತೆರೆ ಕತೆ ನಡಪಾಯಿರು ಈ ಪೊರ್ತುಡು ರಾಜೇಶ್ ನಾಯ್ಕ್ ಪಾತಿರ್ದು ಕರಿನ 3 ದಿನೊಡ್ದು ಪರಿಶಿಷ್ಟ ಪಂಗಡದ ಸದಸ್ಯರ್ ಧರಣಿ ಕುಲ್ಲುನಾಕ ಪುತ್ತೂರದ ದುಂಬುದ ಶಾಸಕ ಸಂಜೀವ ಮಠಂದೂರು ಸೇರಿದು ಇಡೀ ಬಿಜೆಪಿ ಕೂಟ ಸಾಯ ಮಲ್ತದಂಡು ಇನಿ ತಾನು ತಹಸೀಲ್ದಾರರ ಪಾತಿರ್ನಾಗ ಹಕ್ಕುಪತ್ರ ತಿಕ್ಕುನವು ತಯಾರಾತಂಡು ಪೆರ್ನೆ ಗ್ರಾಮ ಪಂಚಾಯತ್ ಮೇ 26 ಹಕ್ಕುಪತ್ರ ಖಂಡಿತವಾದ ಕೊರ್ಪುನ ಭರವಸೆ ಎಂಕ್ಲಿಗೂ ಉಂಡು ಪಂಡೆರು
ತಹಸೀಲ್ದಾರ್ ಮಂಜುನಾಥ ಪಾತೀರ್ದು ಮೇ 26 ಪೆರ್ನೆ ಗ್ರಾಮ ಪಂಚಾಯತ್ ಕಾರ್ಯಕ್ರಮ ಉಂಡು ಆನಿ ನಿಯಮ ಪ್ರಕಾರ ಹಕ್ಕುಪತ್ರ ಕೊರ್ಪಾಂದು ಭರವಸೆ ಕೊರಿಯರ್ ಬಂಟ್ವಾಳ ಬೊಕ ಪುತ್ತೂರು ಮಂಡಲದ ಬಿಜೆಪಿ ನಾಯಕಿಯರು ಬೊಕ ಕಾರ್ಯಕರ್ತರು ಈ ಪೊರ್ತುಡಿತ್ತರು. ಇವತ್ತು ಸನ್ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇವತ್ತು ಕಳೆದ 4 ದಿವಸದಿಂದ ಏನು ಪ್ರತಿಭಟನೆ ನಡೀತಾ ಇತ್ತು ಅವರ ಅಧ್ಯಕ್ಷತೆ ಇವತ್ತು ಪ್ರತಿಭಟನೆ ಕೊನೆಯಾಗಬೇಕು ಅಂತ ನನಗೂ ಆಸೆ ಇತ್ತು. ಇವತ್ತು ಕೊನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ 4 ಜನ ಪರಿಶಿಷ್ಟ ಪಂಗಡದವರಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ತನ್ನ ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರ ಪ್ರಕಾರ ಜನಪ್ರತಿನಿಧಿಗಳು ಅಥವಾ ಸ್ಥಳೀಯ MLA ಅವರಿಗೆ ಕೊಡಬೇಕು ಅಂತ ಇದ್ದಿದ್ದರಿಂದ ಈ ಗೊಂದಲ ಆಯಿತು. ಅದರಿಂದ 26ನೇ ತಾರೀಕು ಪೆರ್ನೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಸುಮಾರು 20-25 ಜನದ್ದು ಹಕ್ಕುಪತ್ರ ಕೊಡೋದು ಇದೆ ಅವತ್ತು. ಅದ್ರ ಜೊತೆಗೆ ಭಗವತ್ ಕಮಿಟಿನೂ ಇದೆ. ಇದರಿಂದ ಅವತ್ತು ನಾನು 4 ಜನಕ್ಕೆ ಕರೆಸಿ 3 ಜನಕ್ಕೆ ಕರೆಸಿ ಖಂಡಿತ ನಾನು ಅವತ್ತು 26ನೇ ತಾರೀಕು ಹಕ್ಕುಪತ್ರವನ್ನು ವಿತರಣೆ ಮಾಡ್ತೀನಿ ಅಂತ ನಾನು ಪುತ್ತೂರು ಶಾಸಕರು ಅಂತ ಹೇಳಿ ಪುತ್ತೂರು ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ನಾನು ಅವತ್ತು 3 ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಇವತ್ತು ಪ್ರತಿಭಟನೆ ಮುಕ್ತಾಯಗೊಳಿಸಬೇಕು ಎಲ್ಲ ಶಾಂತ ರೀತಿಯಲ್ಲಿ ಇದ್ರಿ. ಅದಕ್ಕೂ ನಿಮಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹುಣಚ ದೇವಿನಗರ ಎಂಬಲ್ಲಿಯ 3 ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ 3 ಫ್ಯಾಮಿಲಿದು ಒಂದು 94C ಕೊಡುವ ಬಗ್ಗೆ ಸಣ್ಣ ಗೊಂದಲಗಳಾಗಿತ್ತು. ಗೊಂದಲಗಳಂತೆ ಅದು ಎಲ್ಲ ಡಾಕ್ಯುಮೆಂಟ್ ಸಂದರ್ಭದಲ್ಲಿ ಎಲ್ಲ ಮುಗಿದಿದೆ. ಯಾಕೆಂದರೆ ತಹಶೀಲ್ದಾರ್ ಅದಕ್ಕೆ ಬೇಕಾಗುವಂಥ ಎಲ್ಲ ಕೈಗಳನ್ನು ಮುಗಿಸಿ ಅದು ಕೊಡುವ ಹಂತದಲ್ಲಿರುವಾಗ ಅದೊಂದು ಪ್ರೋಟೋಕಾಲ್ ಪ್ರಕಾರ ಯಾವುದೇ ಶಾಸಕರು ಜನಪ್ರತಿನಿಧಿಗಳ ಮುಖಾಂತರ ಕೊಡಬೇಕು ಅಂತ ಇದ್ದದ್ರಿಂದ ಅದು ಗೊಂದಲ ಆಗಿ ಸ್ವಲ್ಪ ಗೊಂದಲಮಯವಾಗಿ ಇಲ್ಲಿ ಅವರು ಬಂದು ಕಳೆದ 3 ದಿವಸದಿಂದ ಇಲ್ಲಿ ಧರಣಿ ಕೂತಿದ್ದಾರೆ. ಧರಣಿ ಕೂತ್ಕೊಂಡಾಗ ಭಾಳಷ್ಟು ಜನ ಅದಕ್ಕೆ ಸಪೋರ್ಟು ಮಾಡಿ ಭಾಳಷ್ಟು ದೊಡ್ಡ ಗೊಂದಲ ಆಯಿತು. ಇವತ್ತು ನಾನು ನಿನ್ನೆ ಇರಲಿಲ್ಲ. ಇವತ್ತು ಬಂದು ತಹಶೀಲ್ದಾರ್ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಅದು ಎಲ್ಲ ಅವರಿಗೆ ಹಕ್ಕುಪತ್ರ ಸಿಕ್ಕುವುದು ರೆಡಿ ಆಗಿದೆ. 26ಕ್ಕೆ ಸಿಗ್ತದೆ ಭರವಸೆ ನಮಗೆಲ್ಲ ಇದೆ. ತಹಶೀಲ್ದಾರ್ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಖಂಡಿತವಾಗಿ ನನಗೆ ಇದನ್ನು ಅವರು ಮಾಡ್ತಾರೆ ಎಂಬ ವಿಶ್ವಾಸ ಇದೆ. ಸಮಾಜದ ವರ್ಗ ಬಗ್ಗೆ ದೂರ ಮಲ್ತದು ಮನುಷ್ಯತ್ವದ ಬಿಲಿನ ದೆರ್ತ್ ತೋಜಾಯಿನ ಒರಿ ದಾರ್ಶನಿಕ ಕವಿ ಕನಕದಾಸರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂತರು. ಕನಕದಾಸರನ ಮಾತಾ ಗ್ರಂಥೋಲೆನ ದೇಶದ 14 ಭಾಷೆಗಳಿಗೆ ತರ್ಜುಮೆ ಮಲ್ತದಿದ್ದು ಬೆಂಗಳೂರು ಆ ಬೂಕುಲಿನ ಲೋಕಾರ್ಪಣೆ ಮಲ್ತದ ಆರು ಪಾತೆರಿಯರು. ಕರ್ನಾಟಕ ಸರ್ಕಾರದ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ನಿಲೆಟ್ ಬೆಂಗಳೂರದ ಸಂತ ಕವಿ ಕನಕದಾಸ ಬೊಕ್ಕ ತತ್ವಪದ ಬರತ್ನಕ್ಲಿನ ಅಧ್ಯಯನ ಕೇಂದ್ರ ದೇಶದ 14 ಭಾಷೆಲೆಡ್ ತರ್ಜುಮೆ ಮಲ್ತದು ಅಚ್ಚಿ ಮಲ್ತನ ಕನಕದಾಸರನ ಮಾತಾ ಗ್ರಂಥೋಲೆನ ಬುಡುಗಡೆ ಲೇಸ್ ಬೆಂಗಳೂರದ ಮಲ್ಲತಹಳ್ಳಿ ಸಾಂಸ್ಕೃತಿಕ ಸಮುಚ್ಚಯ ಕಲಾಗ್ರಾಮಡು ನಡತಡ್. ಸಂತ ಕವಿ ಕನಕದಾಸ ಬೊಕ್ಕ ತತ್ವಪದ ಬರತ್ನಕ್ಲಿನ ಅಧ್ಯಯನ ಕೇಂದ್ರದ ಸದಸ್ಯ ಕಾರ್ಯಂತೇರ್ ಕರಿಯಪ್ಪ ಎನ್ ಎದುಕೊಂಡರ್. ಅಧ್ಯಯನ ಕೇಂದ್ರದ ಗುರ್ಕಾರಿರ್ ಕಾತಾ ಚಿಕ್ಕಣ್ಣ ಸುರುತ ಪಾತಿರ ಪಂಡರ್. ಶಾಸಕರ್ ಮುನಿರತ್ನ ಗುರ್ಕಾರ್ಮೇಡ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕನಕ ಶಿಲ್ಪವನ್ನ ಉದಿಪನ ಮಲ್ತದು 14 ಭಾಷೆಡು ಮೂಜಿ ಸಂಪುಟದಂಚ ಅಚ್ಚಿ ಮಲ್ತದ್ನ ಕನಕದಾಸರನ ಗ್ರಂಥೋಲೆನು ಲೋಕಾರ್ಪಣೆ ಮಲ್ತಿರು. ಸಿದ್ದರಾಮಯ್ಯರು ಪಾತಿರ್ದು ಸಂತ ಕವಿ ಕನಕದಾಸರು ಆರನ ಕಾವ್ಯ ಗ್ರಂಥೋಲೆಡ್ದು ಸಮಾಜದ ಅಸಮಾನತೆ ವರ್ಗ ಬಗೆಲಿನ ದೂರ ಮಲ್ತದು ಮನುಷ್ಯತ್ವದ ಬಿಲಿನ ದೆರ್ತ್ ತೋಜಾಯಿನ ಒರಿ ದಾರ್ಶನಿಕ ಕವಿಂದು ಪಂಡರು. ಕನ್ನಡಿಗರಿಗೂ ತಿಕ್ಕನ ಕನಕದಾಸರನ ಕಾವ್ಯ ಸಂಪುತು ಬೇತೆ ಪಾಕ ಭಾಷೆಲೆಡು ತರ್ಜುಮೆ ಆದು ಆರನ ಸಮಾನತೆದ ಸಂದೇಶ ಲೋಕೋದೊರ್ಮೆಡು ನರಮಾನ್ಯ ಜನಾಂಗನು ಒಂಜಕ್ಕೊಂಜಿ ಒಟ್ಟು ಸೇರಾವನೊಂಚ ಆವಡಂದು ಮುಖ್ಯಮಂತ್ರಿ ಎಟ್ಟಿಪ್ಪು ಬಯಕಿರ್. ಪಿರವರಿದ್ನ ವರ್ಗಲಿನ ಕಲ್ಯಾಣ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಶಿವರಾಜ್ ತಂಗಡಗಿ, ರಾಜ್ಯ ಗ್ಯಾರಂಟಿ ಯೋಜನೆಲಿನ ಅನುಷ್ಠಾನ ಪ್ರಾಧಿಕಾರದ ಗುರ್ಕಾರರ್ HM ರೇವಣ್ಣ, ವಿಧಾನ ಪರಿಷತ್ ಮುಖ್ಯ ಸಚೇತಕರ್ ಸಲೀಂ ಅಹಮದ್, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಕಾರ್ಯಂತೇರ್ ಜೆ ಮಂಜುನಾಥ, ಸಂಸ್ಕೃತಿ ಚಿಂತಕರ್ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಲೇಸಡ್ ಪಾಲದೆತ್ತೊಂಡರ್. ಕರಾವಳಿ ಕರ್ನಾಟಕದ ಮುಖ್ಯ ಭಾಷೆಲು ಆದುಪ್ಪುನ ತುಳು ಕೊಂಕಣಿ ಬೊಕ್ಕ ಬ್ಯಾರಿ ಭಾಷೆಡ್ಲ ಕನಕದಾಸರನ ಇಡೀ ಗ್ರಂಥಲು ತರ್ಜುಮೆ ಆದಿತ್ತಿದ್ದು ತುಳು ಆವೃತ್ತಿದ ಸಂಪಾದಕಿರಾಯಿನ ಪ್ರೊಫೆಸರ್ AV ನಾವಡ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರ್ಕಾರರ್ ತಾರಾನಾಥ ಗಟ್ಟಿ ಕಾಪಿಕಾಡ್, ತರ್ಜುಮೆ ಮಲ್ತನ ಡಾ ವಸಂತಕುಮಾರ್ ಪೆರ್ಲಾ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪ್ರೊಫೆಸರ್ TAN ಖಂಡಿಗೆ, ಮುದ್ದು ಮೂಡುಬೆಳ್ಳೆ, ಆತ್ರಡಿ ಅಮೃತ ಶೆಟ್ಟಿ ಮುಕ್ಲೆಗ್ ಮುಖ್ಯಮಂತ್ರಿಯರ್ ಗ್ರಂಥೋಲೆನ ಕೊರ್ದು ಎಡ್ಡೆಪ್ಪು ಬೈಕಿಯರ್. ಪಾಲವೇರ್ ಅಧಿಕಾರಿ ಭಾರತಿ ಹೆಗಡೆ ಸೊಲ್ಮೆ ಸಂದಾಯರ್. ಕನಕ ಶಿಲ್ಪವನ ಅದನ್ನು ಕೂಡ
ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕನಕದಾಸರು ಬರೀ ಭಕ್ತಿ ಪಂಥದಲ್ಲಿ ಭಕ್ತ ಅಷ್ಟೇ ಅಲ್ಲ, ಬರೀ ಕವಿನೂ ಅಷ್ಟೇ ಅಲ್ಲ, ಅವರು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿರ್ತಕ್ಕಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ಕೆಲಸ ಮಾಡಿದಂಥ ಮಹಾನ್ ಸಂತ ಕವಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ತೇವೆ. ಬಹಳ ಜನ ಅವರನ್ನ ದಾಸರು, ಭಕ್ತಿ ಪಂಥದಲ್ಲಿದ್ದವರು ಅಷ್ಟಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ಇನ್ನೊಂದು ಮುಖ ಏನಪ್ಪ ಅಂತಂದ್ರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ, ಈ ಅವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಕುಡ್ಲಡ್ ಹೈಕೋರ್ಟ್ ಸಂಚಾರಿ ಪೀಠ ತಾಪನೆ ಆವಡೊಂದು ವಕೀಲರನ ಸಂಘದ ಒಟ್ಟಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್ ರೆಗ್ ಭಿನ್ನೈತೊಂದು ಓಲೆ ಕೊರ್ತುನ ಮಾತ್ರ ಆಯ್ತು ಅಧಿವೇಶನೊಡ್ಲ ಪಾಕ ಸರ್ತಿ ಒತ್ತಾಯ ಮಲ್ತದೆಂದು ಶಾಸಕೀರ್ ವೇದವ್ಯಾಸ್ ಕಾಮತ್ ಪಂತೆರು. ಕುಡ್ಲ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಕುಡ್ಲದ ಅಟಲ್ ಕೇಂದ್ರಡು ಸುದಿಕೂಟೋಡು ಪಾತಿರ್ದು ಕುಡ್ಲಡ್ ಹೈಕೋರ್ಟ್ ಸಂಚಾರಿ ಪೀಠ ತಾಪನೆ ಆವಡೊಂದು ವಕೀಲರನ ಸಂಘದ ಒಟ್ಟುಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್ ರೆಗ್ ಭಿನ್ನೈತೊಂದು ಓಲೆ ಕೊರ್ತುನ ಮಾತ್ರೆ ಅತ್ತು ಅಧಿವೇಶನೊಡ್ಲ ಪಾಕ ಸರ್ತಿ ಒತ್ತಾಯ ಮಲ್ತದೆಂದು ಪಡ್ಡೆರು. ಮುಖ್ಯಮಂತ್ರಿಗಳು ಈ ಬೇಡಿಕೆಗೆ ಎಡ್ಡೆ ರೀತಿಡು ಗುಮನ ಕೊರ್ನವು ಎತ್ಕೊನ್ನ ಇಚಾರ ಆತುಂಡು. ನಮ್ಮ ಮಾತ ಒಂಜೇಂದು ಪನ್ಪುನಂಚ ಪಕ್ಷ ಭೇದ ಜಾತಿ ಧರ್ಮ ಎನ್ನಂದೆ ಕುಡ್ಲಡೆ ಪೀಠ ಆವಡೊಂದು ಒತ್ತಾಯ ಮಲ್ತದ. ಈ ನಡುಟು ಇಂದನು ಬೇತಿ ಜಿಲ್ಲೆಡು ಮಲ್ಪೆರೆ ಒತ್ತಾಯ ಮಲ್ತೊಂದು ಪುನಃ ಸರಿಯತ್ತಂದು ಪಂಡೆರು. ಮರಿಯಲುಕು ನನದಾನೆ ಕೆಲವೇ ದಿನಕ್ಕೂ ಬಾಕಿ ಇತ್ತಿದು ರಾಜತೋಡು ಚರಂಡಿಲೆಡ್ದು ಪೊಯ್ಯದೆಪ್ಪುನ ಪ್ರತಿಯೊಂಜಿ ವಾರ್ಡ್ಗ್ ಗ್ಯಾಂಗ್ಮ್ಯಾನ್ ದೀಪುನ ಸೇರ್ನಂಚ ಅಗತ್ಯ ದುಮ್ಮತ ಜಾಗ್ರತೆ ಕ್ರಮಕ್ಲೆನು ಕೈಕ್ ತೆತ್ತೊಂದಂಚ ತೆರಿಪಾಂಡಲ ನನಲ ಜಿಲ್ಲಾಡಳಿತ ಇನ್ನಾತು ಮಟ್ಟುಡು ಕಾರ್ಯ ಮಲ್ತು ದಿಂಚಿಂದು ವೇದವ್ಯಾಸ್ ಕಾಮತ್ ಅಸಮಾಧಾನ ತೋಚಾಯಿರು. ರಮೇಶ್ ಖಂಡಿಟು, ರಮೇಶ್ ಹೆಗ್ಡೆ, ಲಲ್ಲೇಶ್ ಕುಮಾರ್, ಪ್ರೇಮಾನಂದ ಶೆಟ್ಟಿ, ಪೂರ್ಣಿಮಾ ಎಂ, ರವಿಶಂಕರ ಮಿಜಾರ್, ಮೋಹನ ಪೂಜಾರಿ, ಪ್ರವೀಣ್ ನಿಡ್ಡೆಲ್, ಸುರೇಖಾ ಎಂಎಸ್, ನಿತಿನ್ ಕುಮಾರ್ ಸುದ್ದಿಕೂಟೋಡಿದ್ದರು. ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಿಲುವು ಪ್ರಾರಂಭದಿಂದಲೇ ಮಂಗಳೂರಿನಲ್ಲಿ ಒಂದು ಸಂಚಾರಿ ಪೀಠ ಆಗಬೇಕು ಅಂತ ಹೇಳುವಂಥದ್ದನ್ನು ನಾವು ಒಟ್ಟಾಗಿ ಒಂದಾಗಿ ಹೇಳಿದಂಥ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ವಿಧಾನಸೌಧದಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶೇಷವಾದಂಥ ಒತ್ತನ್ನು ಕೊಡಬೇಕು ಅಂತ ಹೇಳುವಂಥ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ ಅರ್ಧ ಗಂಟೆಯಲ್ಲಿ ಎರಡೆರಡು ಬಾರಿ ನಾನು ಮಂಗಳೂರಿನಲ್ಲಿ ಸಂಚಾರಿ ಪೀಠದ ಬಗ್ಗೆ ವಿಶೇಷವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸ ಕಾರ್ಯಗಳು ಮಾಡಿದೆ. ಹಾಗಾಗಿ ಯಾವುದೇ ರೀತಿಯ ನಮ್ಮೆಲ್ಲರ ಕರಾವಳಿಯ ತುಳುನಾಡಿನ ಎಲ್ಲರ ಬೇಡಿಕೆಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅದನ್ನು ನಾನು ಶಾಸಕನಾಗಿ ಸ್ವಾಗತವನ್ನು ಮಾಡ್ತೇನೆ. ಬೇರೆ ಬೇರೆ ಭಾಗದಲ್ಲಿ ಕೆಲವಾರು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಯಾಕಾಗಬೇಕು ಅಥವಾ ಬೇರೆ ಬೇರೆ ಚಿಂತನೆಗಳು ಒಳಗೊಂಡಂತ ಅಭಿಪ್ರಾಯಗಳು ಬೇರೆ ಬೇರೆ ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುವಂತ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯ ಎಲ್ಲ ವ್ಯಕ್ತಿಗಳು, ಇಡೀ ಜಿಲ್ಲೆಯ ಜನರು ನಾವು ಒಟ್ಟಾಗಿ ಒಂದಾಗಿ ಹೇಳುವಂಥದ್ದು ನಮಗೆ ಮಂಗಳೂರಿನಲ್ಲಿ ಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣದ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ದಿನಕ್ಕೆ ಹೂಳೆತ್ತುವಂತ ಕೆಲಸ ಕಾರ್ಯಗಳಾಗ್ತದೆ. ತುಂಬಾ ಕಡೆಗಳಲ್ಲಿ ಹೂಳೆತ್ತಲಿಕ್ಕೆ ಸರಿಯಾಗಿ JCB ಆ ರಾಜಕಾಲುವೆಗೆ ಹೋಗಲ್ಲ. ಪತ್ರಿಕೆಯಲ್ಲಿ ಹೇಳಿದ್ದಾರೆ ಎಲ್ಲೆಲ್ಲಿ ಅಲ್ಲಿ ಹೂಳೆತ್ತುವಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅಂತ DC ಅವರು ಮತ್ತು ಅಧಿಕಾರಿಗಳು ಕಮಿಷನರ್ ಹೇಳಿದ್ದಾರೆ. ಅದರ ಬಗ್ಗೆ ಯಾವ ಕ್ರಮ ಆಗಿದೆ? ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುವಂತ 15 ದಿವಸ ಮುಂಚಿತವಾಗಿಯೇ ಗ್ಯಾಂಗ್ ಮ್ಯಾನ್ಗಳ ಟೆಂಡರ್ ಅನ್ನ ಕರೀತಿದ್ದೆವು.
ಇವತ್ತಿನ ತನಕ ಗ್ಯಾಂಗ್ ಮ್ಯಾನ್ ಟೆಂಡರ್ ಕರೀಲಿಲ್ಲ. ಗ್ಯಾಂಗ್ ಮ್ಯಾನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಚರಂಡಿಗೆ ಅಥವಾ ಎಲ್ಲೋ ಒಂದು ಕಡೆ ಡೆಬ್ರಿಸ್ ಬಿದ್ದು ತಾತ್ಕಾಲಿಕವಾಗಿ ತೊಂದರೆ ಆಗ್ತಾ ಉಂಟು, ಎಲ್ಲೋ ಒಂದು ಕಡೆ ಮನೆ ಬೀಳುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಚರಂಡಿ ತುಂಬುತ್ತೆ, ಮರ ಬೀಳುತ್ತೆ, ಇದಕ್ಕೆ ಎಮರ್ಜೆನ್ಸಿ ಆಗಿ ರಿಲೀಫ್ ಮಾಡ್ಲಿಕ್ಕೆ ಒಂದೊಂದು ವಾರ್ಡ್ಗೆ 5-6 ಜನರ ಗ್ಯಾಂಗ್ ಮ್ಯಾನ್ ಹಾಕ್ತಾರೆ. ಸರಿ ಅಲ್ಲ? ಕಳೆದ 10-20 ವರ್ಷಗಳಿಂದ ಹಾಕಿದ್ದಾರೆ ಅದನ್ನು. ನಾನು ಕಮಿಷನರ್ ಇಂದ ಹಿಡಿದು DC ಅವರಿಗೆ ಹೇಳಿದ್ದೇನೆ. ಆದ್ರೆ ಹೇಳಿದ್ರು ಕೂಡ ಅದನ್ನ ವೇಗವಾಗಿ ಮಾಡುವುದಿಲ್ಲ ಅಂತ ಹೇಳಿದ್ರೆ, ವೇಗವಾಗಿ ಮಾಡಬೇಕಾದವರು ಯಾರು? ರಾಜ್ಯವನ್ನ ಆಳುವಂತ ಕಾಂಗ್ರೆಸ್ ಅಧೀನದಲ್ಲಿರುವಂತ ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಮಂತ್ರಿಗಳು ಬಂದೊಂದು ಸಭೆ ಮಾಡಬೇಡ್ವಾ? ಮಂತ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಂತೇಳಿ ಆದ್ರೆ ಬೇರೆ ಎಲ್ಲ ರಾಜಕೀಯ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ. ಆದ್ರೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಆದ್ರೆ ಮಂಗಳೂರಿಗೆ ತೊಂದರೆ ಆದ್ರೆ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಪ್ರಯತ್ನಗಳನ್ನ ಮಾಡಿ ಪರಿಶ್ರಮದಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡಿದ ನಂತರ ಅಲ್ಪ ಸ್ವಲ್ಪದ ಮಟ್ಟಿಗೆ ಏನಾದ್ರು ತೊಂದರೆಗಳಾದಾಗ ಅಥವಾ ತೊಂದರೆಗಳಾಯಿತು ಅಂತೇಳಿ ಆದ್ರೂ ಕೂಡ ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಮರಿಯಲುಡು ಉಚ್ಚಲಿನ ಬಗೆಟ್ ಭಾರಿ ಜಾಗ್ರತೆ ವಹಿಸುಡು. ಕುಡ್ಲದ ಪಂಫೀಲ್ಡ್ ಕರಾವಳಿ ಟ್ರೇಡರ್ಸ್ ಕೈತಲು ಶ್ರೀನಿವಾಸ ಭಟ್ ಪನ್ಪುನರನ ರೆಡ್ ಚಕ್ರದ ಗಾಡಿಡು ಮರಿತ ಕಿನ್ನಿ ಒಂಜಿ ಇತ್ತದು ಐನು ಉರಗ ತಜ್ಞರ್ ಗೌತಮ್ ಜಾಗ್ರತೆಡು ಬಚಾವ್ ಮಲ್ತದೇರು. ಏತೋ ಸರ್ತಿ ಇಸತ ಉಚ್ಚುಲು ಇಲ್ಲಿಗೆ ಪೊಕ್ಕುವ ತಾರಾಯ್ದ ಚೆಪ್ಪುಡು ಬೂಟ್ಸ್ ಜೋಡುದ ಉಲಾಯಿ ಬೈಕ್ ಕಾರ್ದ ಉಲಾಯಿ ಇಂಚ ಪೊಕ್ಕುದು ಬೇತೆ ಬೇತೆ ಸೊತ್ತುಲೆಡು ದೆಂಗದು ಕುಲ್ಲುವ ಮರಿಯಲುಡು ಚಳಿಪತ್ತದು ಇಂಚಿನ ಸಂಗತಿ ಹೆಚ್ಚಾದುಪ್ಪುಂಡು. ಈ ಬಗೆಟ್ ಜನ ಭಾರಿ ಜಾಗ್ರತೆ ವಹಿಸೋಡಾತಂಡು. ಕುಟ್ಲಾ ಪಂಪ್ವೆಲ್ದ ಕರಾವಳಿ ಟ್ರೇಡರ್ಸ್ ಕೈತಲ್ ಶ್ರೀನಿವಾಸ ಭಟ್ ಪನ್ಪುನಾರ್ ಅರೆನ ಬೈಕ್ ಚಾಲ ಮಲ್ಪರ ತೂನಕ ಗಾಡಿಡು ಸರ್ಪೆ ಒಂಜಿ ತೋಜಿತುಂಡು. ಪೋಡಿದು ಪೋಯಿನ ಆರು ಉರಗ ಪ್ರೇಮಿಲೆನು ಲೆಪುಡಾದು ಅರೆನ ರೆಡ್ ಚಕ್ರದ ಗಾಡಿದ ಕವರ್ ದೆಪ್ಪದು ಉಚ್ಚುದ ಕಿನ್ನಿನ ಬಚಾವ್ ಮಲ್ತದೇರು. ಮರಿಯಲುಡು ಉಚ್ಚುಲು ಇಂಚ ಬೇತೆ ಬೇತೆ ಕಡೆಟು ದೆಂಗಿದು ಕುಲ್ಲುವ ಅಂಚಿನ ಪೊರ್ತುಲೆಡು ಭಾರಿ ಜಾಗ್ರತೆ ವಹಿಸುಡುಂದು ಉರಗ ತಜ್ಞರ್ ಗೌತಮ್ ಜನಕುಲೆಗ್ ಜಾಗ್ರತೆ ಪಂತೆರು. ಕುಟ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಲ್ಪುನಕ್ಲಿನ ಜ್ಞಾನ ಬುಲೆಚಿಲ್ ಗಾತ್ ರಟ್ಟು ಪೊಸ ಯೋಜನೆಯನ್ನು ಸುರು ಮಲ್ತದೆಂದು ಪ್ರಿನ್ಸಿಪಾಲ್ ಡಾಕ್ಟರ್ SS ಇಂಜಗನೇರಿ ಪಂತರು. ಕುಟ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ದ ಪ್ರಿನ್ಸಿಪಾಲ್ ಡಾಕ್ಟರ್ SS ಇಂಜಗನೇರಿ ಸುದ್ದಿಕೋಟುಡು ಪಾತೆರ್ದು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಲ್ಪುನಕ್ಲಿನ ಜ್ಞಾನ ಬುಲೆಚಿಲ್ ಗಾತ್ ರಟ್ಟು ಪೊಸ ಯೋಜನೆಯನ್ನು ಸುರು ಮಲ್ತದಂಡು. ಸಹ್ಯಾದ್ರಿ ಹಬ್ ಫಾರ್ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರೆನ್ಯೂರ್ಶಿಪ್ ಫೌಂಡೇಶನ್ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಬೊಕ್ಕ ನಾಸ್ಕೋಮ್ ಜತೆ ಸೇರಿಗೆಡು ಎಂಫಾಸಿಸ್ ಫೌಂಡೇಶನ್ ದ CSR ಅನುದಾನದ ಸಾಯುಡು ಎಂಫಾಸಿಸ್ AI ಆ್ಯಂಡ್ ರೋಬೋಟಿಕ್ಸ್ ಲ್ಯಾಬ್ ತಾಪನೆ ಮಲ್ತದಂಡು ಪಂಡೆರ್. ಎಂಫೋಸಿಸ್ ಸಂಸ್ಥೆ 2 ಕೋಟಿ ರೂಪಾಯಿ ಅನುದಾನ ಒದಗಾಯರ ದುಂಬು ಬೈತಂಡು 4 ವರ್ಷಲೆಡು 55 ಲಕ್ಷ ರೂಪಾಯಿ ಒದಗಾವುಂಡು. ಈ ಯೋಜನೆ ಶುಕ್ರವಾರ ಉದಿಪನ ಆಪುಡುಂದು ಪಂಡೆರ್. ಉದ್ಯಮ ಜತೆ ಸೇರಿಕೆಯನ್ನು ಬಲ ಮಲ್ಪುನ ಬೊಕ್ಕ ಕಲ್ಪುನಕ್ಲಿನ ಭವಿಷ್ಯಗೂ ಬೋಡಾಯಿನ ಪೊಸತನದ ಪರಿಸರ ವ್ಯವಸ್ಥೆನ ಕಟ್ಟುನ ಒತ್ತು ಕ್ರಮವಾದ ಇಡೀ ಕೈಗಾರಿಕಾ ಕಾರ್ಯಕ್ಷೇತ್ರನು ತಾಪನೆ ಮಲ್ತದಂಡು. ವೈದ್ಯಕೀಯ ಬರವು ಬೊಕ್ಕ ಕೌಶಲ್ಯ ಅಭಿವೃದ್ಧಿ ಮಂತ್ರಿ ಡಾಕ್ಟರ್ ಶರಣಪ್ರಕಾಶ್ R ಪಾಟೀಲ್ ಇಂದೆನು ಮೇ 23 ಉದಿಪನ ಮಲ್ಪುವೆರು. ಮಾತಾ ಕಾಲೇಜುಲು ಜ್ಞಾನ ಒದಗಾವ ಆಡ ಮಾತಾ ಕಾಲೇಜಿಲೆಡು ಕೌಶಲ್ಯ ಕಲ್ಪಾವೊಂದಿಚ್ಚೇರು. ಕೈಗಾರಿಕೆಲಗು ಚಾತುರ್ಪು ಬೋರ್ಡು ಅಂಚಾದ ಸಹ್ಯಾದ್ರಿ ಕಾಲೇಜ್ ಈ ರಡ್ಡು ಯೋಜನೆಯನ್ನು ತಾಪನೆ ಮಲ್ತದಂಡು ಡಾಕ್ಟರ್ SS ಇಂಜಗನೇರಿ ಪಂಡೆರು. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು ಮತ್ತು ಎಂಫಸಿಸ್ ಫೌಂಡೇಶನ್ ಇವರು ಜೊತೆ ಸೇರಿ ನಮ್ಮಲ್ಲಿ ಅಂದರೆ ನಮ್ಮ ಕಾಲೇಜಿನ ಆವರಣದಲ್ಲಿ ಒಂದು ಎಂಫಸಿಸ್ AI ಆ್ಯಂಡ್ ರೋಬೋಟಿಕ್ಸ್ ಲ್ಯಾಬ್ ಅಂತ ಇನಾಗ್ರೇಷನ್ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಉನ್ನತ ಶಿಕ್ಷಣ ಕರ್ನಾಟಕ ಗೌರ್ಮೆಂಟದ್ದು ಮಿನಿಸ್ಟರ್ ಆದಂಥ ಡಾಕ್ಟರ್ MC ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ಆಮೇಲೆ ದಿನಾಂಕ 23 ಅಂದರೆ ನಾಡ್ದು ಶನಿವಾರ ದಿವಸ 23 ಮೇ 2023 ನಮ್ಮಲ್ಲಿರುವಂಥ ಹಲವಾರು ಕಂಪ್ನಿಗಳು ಒಟ್ಟಾರೆ ಸೇರಿಸಿಬಿಟ್ಟು ಅವ್ರದ್ದು ಇನಾಗ್ರೇಷನ್ ಮಾಡಬೇಕಂತ ಒಂದು ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಸೆಂಟರ್ ಅಂತ ಇನಾಗ್ರೇಷನ್ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಅವತ್ತಿನ ದಿವಸ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂಥ ಶ್ರೀಯುತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ. ಇವೆರಡು ಉದ್ಘಾಟನಾ ಸಮಾರಂಭ ಬೆಳಗಿನ ಜಾವ 10 ಗಂಟೆಗೆ ನಮ್ಮ
ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲಿ ನೆರವೇರುತ್ತೆ. ಅದೇ ರೀತಿ ಇದರ ಜೊತೆಗೆ ಮುಖ್ಯ ಅತಿಥಿಗಳ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಅತ್ತು ಇಡೀ ಕರ್ನಾಟಕಡು ಸುರುತ ಸರ್ತಿ 4 ಸಮುದಾಯ ಭವನಲು ಒಂಜೇ ಪೊರ್ತುಡು ಲೋಕಾರ್ಪಣೆ ಆವೊಂದುಂಡು ಶಾಸಕೀರ್ ಉಮಾರತ ಕೋಟ್ಯನ್ ಪದ್ದೆರ್ ಕುಡ್ಲದ ಜಪ್ಪು ಮುಗೇರ್ದ ನೇತ್ರಾವತಿ ಸಭಾಭವನಡು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ದ 4 ಸಭಾಭವನ ಲೋಕಾರ್ಪಣೆಗೆ ಚಾಲನೆ ಕೊರ್ಪುನ ಲೇಸಡ್ ಗುರ್ಕಾರ್ಮೆ ಒಯ್ಸ್ದ ಆರು ಪಾತೆರಿಯರು. ಲ್ಯಾಂಡ್ ಲಿಂಕ್ಸ್ ರಿಯಲ್ ಎಸ್ಟೇಟ್ದ ಯಜಮಾನೇರ್ಲ ಆದುಪ್ಪುನ ರಾಜ್ಯದ ದುಂಬುದ ಮಂತ್ರಿ ಬೊಕ್ಕ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಗುರ್ಕಾರೇರ್ ಕೃಷ್ಣ ಜೆ ಪಾಲೆಮಾರ್ ಕುಡ್ಲದ 4 ಮುಖ್ಯ ಜಾಗೆಲಾಯಿನ ಕುಡ್ಲದ ಮೇರಿ ಹಿಲ್ಡ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಮೋರ್ಗನ್ಸ್ ಗೇಟೆಡ್ ಪಾಲೆಮಾರ್ ಗಾರ್ಡನ್, ಸುರತ್ಕಲ್ ಕಾಟಿಪಳ್ಳಡು ಪಾಲೆಮಾರ್ ಫಾರ್ಮ್ಸ್ ಬೊಕ್ಕ ಜಪ್ಪು ಮೊಗೇರ್ ಕಡೆಕಾರ್ಡ್ ನೇತ್ರಾವತಿ ಸಭಾಭವನ ಪನ್ಪುನ 4 ಗಡ್ತದ ಸಭಾಭವನೊಲೆನ್ ಕಟ್ಟಾದಿತ್ತದು ಮೇ 23 ಶನಿವಾರ ಒಂಜೇ ಪೊರ್ತುಡು ಲೋಕಾರ್ಪಣೆ ಆಯರೆ ಉಂಡು. ಲೋಕಾರ್ಪಣೆಗೆ ಚಾಲನೆ ಕೊರ್ಪುನ ಲೇಸ್ ಶುಕ್ರವಾರ ಕುಡ್ಲ ಜಪ್ಪು ಮುಗೇರ್ ಕಡೆಕಾರ್ದ ನೇತ್ರಾವತಿ ಸಭಾಂಗಣಡು ನಡೆತಂಡು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಬೊಕ್ಕ ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಪರಿಸರಡು ಉಪ್ಪುನ ನೇತ್ರಾವತಿ ಸಭಾಂಗಣಡು ದುಂಬತ ಗಣಹೋಮ ನಡಪಾದ್ ಹೇಮಾವತಿ ಸರಸ್ವತಿ ವೇದಿಕೆಡ್ ಸಭಾ ಕಾರ್ಯಕ್ರಮ ಸುರುವಾಂಡು. ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಗುರ್ಕಾರೇರ್ ಯೋಗೇಶ್ ಕುಮಾರ್ ಜಪ್ಪು ಎತ್ಕೊಂದು ಸುರೂತ ಪಾತೆರ ಪಂಡರ್ 4 ಸಭಾಭವನಲನ ಯಜಮಾನೇರ್ ಕೃಷ್ಣ ಜೆ ಪಾಲೆಮಾರ್ ಸ್ವಾಮೀಜಿಯರ್ ಬೊಕ್ಕ ಗುರ್ಕಾರ್ಮೆ ವಹಿಸಿದ್ನ ಮುಲ್ಕಿ ಬೆದ್ರಾ ಕ್ಷೇತ್ರದ ಶಾಸಕೇರ್ ಉಮಾನಾಥ ಕೋಟ್ಯನ್ ಸೇರ್ನಂಚ ಬಿನ್ನೆರಿಗೂ ಮರ್ಯಾದೆ ಸಂದೈತ ಮಲ್ತೇರ್. ಶ್ರೀಮತಿ ಶಕುಂತಲಾ ನರೇಂದ್ರನಾಥ ಯೋಗೀಶ್ವರೇಶ್ವರ ಕೋಟೆಕಾರ್ ಬೊಕ್ಕ ಮರಕಡ ಶ್ರೀ ಆದಿಪರಾಶಕ್ತಿ ಕ್ಷೇತ್ರದ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿ ತುಡರ್ ಬೊಲ್ಪು ಪೊತ್ತದ್ ಲೋಕಾರ್ಪಣೆಗೆ ಚಾಲನೆ ಕೊರಿಯರು. ಶಕುಂತಲಾ ನರೇಂದ್ರನಾಥ ಯೋಗೀಶ್ವರೇಶ್ವರ ಕೋಟೆಕಾರ್ ಪಾತೆರ್ದು ಚಾಲನೆ ಕೊರ್ಪುನವು ಸುಲಭದ ಕಾರ್ಯ ಅತ್ತು ಇಂದಿಟ್ಟು ದೈವಿಕ ಚಿಂತನೆ ದಿಂಗದಂಡ ಸಾರ್ಥ 1974 ಮುಲ್ಪ ಒಂಜಿ ಪ್ರಳಯ ಆದು ಇಲ್ಲುಲು ಸೇರ್ದು ಮಾತಾ ನೀರಡು ಪೋಂಡಲ ಮಲ್ಲಿಕಾರ್ಜುನ ದೇವೆರನ ಒವ್ವೇ ಸೊತ್ತುಲು ಪೋತುಜಿ ಮಹತ್ವವಾಯಿನ ಶಕ್ತಿ ಈ ಕ್ಷೇತ್ರಗೂ ಉಂಡೂಂದು ಪಂಡೆರ. ಇಂತಹ ಒಂದು ಮಹತ್ಕರವಾದ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನೀವು ಭಾಗಿಗಳಾಗಿದ್ದೀರಾ, ನೋಡುತ್ತಿದ್ದೀರಾ. ಆದರೆ ಇದರ ವೈಭವೀಕರಣ ಮುಂದೊಂದು ದಿನ ಮತ್ತಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನುತ್ತಿದ್ದೇನೆ. ಯಾಕಂದರೆ ಮೂಲ ದುರ್ಗೆ ಮತ್ತು ಈ ಮಲ್ಲಿಕಾರ್ಜುನ ಸ್ವಾಮಿಯವರ ಪೂರ್ಣಾನುಗ್ರಹದಿಂದ ಅದು ಮೇಲೇಳಬಹುದು. ಅಂತೆಯೇ ಮಹಾಸ್ವಾಮಿಯವರು ಇದನ್ನು ಕಟ್ಟಿಕೊಟ್ಟಿದ್ದಾರೆ. ಆವತ್ತು ಕಟ್ಟಿದವರು ಇವರಾಗಿರಬಹುದು, ಆದರೆ ಕಟ್ಟಲೇಬೇಕೆಂದು ಹಠ ಮಾಡಿದವರು ಮಹಾಸ್ವಾಮಿಯವರು. ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿ ಆಶೀರ್ವಚನ ಕೊರದು ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಅತ್ತು, ಒಂದು ಸಭಾಂಗಣ ಮಾತ್ರ ಅತ್ತು, ಆಧ್ಯಾತ್ಮಿಕ ಕೇಂದ್ರ ಮಾತ್ರ ಅತ್ತು, ಒಂದು ಸೃಷ್ಟಿನ ಒರಿಪಾವನ ಕೇಂದ್ರದ ಗುರ್ತೂಂದು ಪಂಡೆರ್. ಇಲ್ಲಿ ಬಂದಂಥ ದೇವ ಸಾನ್ನಿಧ್ಯಗಳ ವಾಕ್ ಪ್ರಧಾನವೇ ಆದಂಥ ದೇವ ಸಾನ್ನಿಧ್ಯಗಳ ಉಪಾಧಿ ನಾನಾಗಿ ಕೊಂಚ ದೇವತತ್ವಗಳ ವಚನ ಅನ್ನಿರಿ ಅಥವಾ ಇತಿಹಾಸ ಅನ್ನಿರಿ ಅಥವಾ ಇದ ಪುರಾಣದ ಸ್ಪರ್ಶತೆಯ ಆಗಿಸುವ ಚಿಂತನ ಅನ್ನಿರಿ ಕಥೆಯೊಂದ ಅನ್ನಲಿದ್ದೇನೆ ನಾ. ಕಾರಣ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಲ್ಲ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ಪಾಲೆಮಾರನ ಹೃದಯ ಶ್ರೀಮಂತಿಕೆ ಮಲ್ಲ ದಾನ ಮಲ್ಪುನ ಮಲ್ಲ ಶಕ್ತಿನ ದೇವಿರು ಗುರುಕುಲು ಅರೆಗೆ ಕೊರ್ತೆರು ಇತ್ತೆ ಇಡೀ ಕುಡ್ಲಗ್ ಕೀರ್ತಿ ಕನಪುನ ಕೆಲಸ ಮಲ್ತದೇರೆಂದು ಪಂಡೆರು. ಎಲ್ಲ ಸಮುದಾಯದ ಎಲ್ಲ ಸಮಾಜದ ವರ್ಗಗಳಿಗೆ ಭಾಳ ಪ್ರೀತಿಯನ್ನು ಕೊಟ್ಟು ತನ್ನ ಜೀವಿತದಲ್ಲಿ ಆದಂಥ ಕಷ್ಟ ನಷ್ಟ ದುಃಖ ದುಮ್ಮಾನದಲ್ಲಿ ಕಾಲದಲ್ಲಿ ಅಂಥ ಸನ್ನಿವೇಶವನ್ನು ತನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಅಂಥ ಪರಿಸ್ಥಿತಿ ಸಮುದಾಯದಲ್ಲಿ ಸಮಾಜದಲ್ಲಿ ಯಾರಿಗೂ ಆಗಬಾರದು, ಆ ತಾಯಿಯ ಕೃಪೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಮಾತಾಯಿ ಭಾಳ ಚೆನ್ನಾಗಿ ತೋರಿಸಿಕೊಟ್ರು.
ಆ ಮೂಲಕ ಎಷ್ಟೋ ಭಕ್ತಾದಿಗಳನ್ನು ಉದ್ಧಾರ ಮಾಡಿದಂಥ ಪುಣ್ಯಕ್ಷೇತ್ರ ಅದು. ಕೃಷ್ಣಾಜಿ ಪಾಲಿಮಾರ್ ಪಾತೆರ್ತ್ ಎನ್ನ ಕುಲದೇವರು ಬೊಕ್ಕ ಇಷ್ಟ ದೇವತೆ ಸಾನ್ನಿಧ್ಯುಡು ಚಾಲನೆ ಕೊರಡೊಂದು ಆಸೆ ಇತ್ತಂಡು. ಪಾಲಿಮಾರ್ ತುಳು ಸಂಸ್ಕೃತಿದ ಮರತ ಪುದಾರ್ ಐತ ಮುದಲಿಡೆ ಅಮ್ಮೆರು ಇಲ್ಲಿ ಕಟ್ಟದು ಕಷ್ಟದ ಜೀವನ ಮಲ್ತದು ಮಿತ್ತು ಬತ್ತ ತಾನು ಒವ್ವೇ ಜಾಗಿದ ತೊಂಡಲ ಅವಳು ಒಂಜಿ ಪಾಲೆದ ಮರ ತಿಕ್ಕೊಂಡು ತಾನು ಪುದರ್ಗಾದು ಆಸೆ ಪಡೆ ಪುಜಿಂದು ಪಂಡೆರು. ಇವತ್ತು ವಿಶೇಷವಾಗಿ ಮಂಗಳೂರು ನಗರದಲ್ಲಿ 4 ಸಭಾಂಗಣ ಮತ್ತು ಸಭಾಭವನವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ನೇತ್ರಾವತಿ ಸಭಾಭವನದಲ್ಲಿ ಹಾಗೂ ನನ್ನ ಕುಲದೇವರಾದ ಮಲ್ಲಿಕಾರ್ಜುನ ಮತ್ತು ಇಷ್ಟ ದೇವತೆ ಅಂದ ಆ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀಲಿಕ್ಕೆ ಭಾಳಷ್ಟು ಸಮಯದ ನಾವು ಒಂದು ಆಸೆ ಇತ್ತು. ಎಲ್ಲರೂ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಗಾರ್ಡನ್, ಪಾಲೆಮಾರ್ ಫಾರ್ಮು, ನೇತ್ರಾವತಿ ಸಭಾಭವನ. ಇದರ ಬಗ್ಗೆ ನೇತ್ರಾವತಿ ಅಂದರೆ ಯಾಕಂತ ಹೇಳಿದರೆ ನೇತ್ರಾವತಿ ತಟದಲ್ಲಿ ಇದ್ದಾಳೆ, ತಟದಲ್ಲೇ ಇಲ್ಲಿ ಇವತ್ತು ಈ ಸಭಾಭವನ ನಿರ್ಮಾಣ ಆಗಿದೆ. ಉಮಾನತ ಕೋಟ್ಯಾನ್ ಗುರ್ಕಾರ್ಮಿದ ಪಾತೆರ ಪಂಟು ಪಾಲೆಮಾರ್ ಪುಟ್ಟುದುನ ಜನ್ಮಭೂಮಿಡು ಸಭಾಭವನ ಲೋಕಾರ್ಪಣೆಗೆ ಚಾಲನೆ ಕೊಡ್ತೇರು. ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಅತ್ತು ಇಡೀ ಕರ್ನಾಟಕಡು ಸುರೂತ ಸರ್ತಿ 4 ಸಮುದಾಯ ಭವನಲು ಒಂಜೇ ಪೊರ್ತುಡು ಲೋಕಾರ್ಪಣೆ ಆವೊಂದುಂಡು ಪಂಡೆರು. ನಾಳೆ ನಡೆಯತಕ್ಕಂತಹ 4 ಸಭಾಂಗಣಗಳ ಲೋಕಾರ್ಪಣೆಗೆ ಮುಂಚೆ ನನ್ನ ಹುಟ್ಟೂರು, ನನ್ನ ಜನ್ಮಸ್ಥಳವಾದಂಥ ಈ ದುರ್ಗೆಯ ಕ್ಷೇತ್ರದಲ್ಲಿ, ಜಪ್ಪುವಿನ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡಬೇಕಂತ ಮೊನ್ನೆ ನಮ್ಮಲ್ಲಿ ಹೇಳಿದರು. ಒಂದು ದಿನ ಮೊದಲು ಇದಕ್ಕೆ ಚಾಲನೆಯನ್ನು ಕೊಟ್ಟು ನಾಳೆ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು, ಹಾಗಾಗಿ ಇವತ್ತು ಅವರು ಜನಿಸಿದಂಥವರ ಜನ್ಮಭೂಮಿ ಈ ಒಂದು ಮಣ್ಣಿನಲ್ಲಿ ಅದಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ಚಾಲನೆ ಸಿಕ್ಕಿತು. ದೀಪ ಬೆಳಗಿಸುವುದರ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರೆ ನಾಳೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಆಂಧ್ರ ಪ್ರದೇಶದ ಘನವೆತ್ತ ರಾಜ್ಯಪಾಲರು ನಜೀರ್ ಅವರ ದಿವ್ಯ ಹಸ್ತದಿಂದ ಅದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಹಾಗೆಯೇ ಬೇರೆ ಬೇರೆ 4 ಸಭಾಂಗಣಗಳು ಇದು, ಹಾಗೆಯೇ ಪಾಲೆಮಾರ್ ಗಾರ್ಡನ್ ಮತ್ತು ಪಾಲೆಮಾರ್ ಫಾರ್ಮ್ಸ್ ಕಾಟಿಬಳ್ಳ ಸುರತ್ಕಲ್ ಇರುವಂಥದ್ದು ಸಹ ನಾಳೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಜೆ ಕೋರಕಪ್ಪ ಸೇರಿದಂಚ ವಿಕಾಸ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ದ ಟ್ರಸ್ಟಿಲು ಕಾರ್ಯಕ್ರಮ ಇಡ್ತೇರು. ಟ್ರಸ್ಟಿ ಜೆ.ಕೆ. ರಾವ್ ಸೊಲ್ಮೆ ಸಂದಾಯರು, ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಒಡಿಪು ನಗರದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆ ಜೂನ್ 1 ಕಡೆಕಾರು ಸ್ವಾಗತ ಗೋಪುರ ಕೈತಲು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜೆಡು ಉಪ್ಪುನ ಪೊಸ ಕಟ್ವಣಡು ಕಾರಿಸುರು ಮಲ್ಪುಣುಂದು ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಪಂತೆರು. ಒಡಿಪು ನಗರದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಒಡಿಪುಡು ಸುದ್ದಿಕೂಟುಡು ಪಾತೆರ್ದು ಒಡಿಪು ನಗರಡುಪ್ಪುನ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆ ಜೂನ್ 1 ಕಡೆಕಾರು ಸ್ವಾಗತ ಗೋಪುರ ಕೈತಲು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜೆಟ್ ಉಪ್ಪುನ ಪೊಸ ಕಟ್ಟುನಡು ಕಾರ್ಯಸುರು ಮಲ್ಪುಣುಂದು ಪಂಡೆರು. ಸಾರತ ವರ್ಮನೂತ್ತ ಎಲ್ಪತ ನಾಲೆಡಿತಾಪನೆ ಆತ್ನ ಆಸ್ಪತ್ರೆ 40 ವರ್ಷ ನಡೆದೆಚ್ಚ ಕಾಲ ಒಡಿಪು ಬೊಕ್ಕ ಸುತ್ತಮುತ್ತದ ಜನಕ್ಲೆಗ್ ಆರೋಗ್ಯ ಸೇವೆ ಕೊರ್ನೆಡ್ದು ಬೊಕ್ಕ ಇತ್ತೆ ವಿಶಾಲ ಬೊಕ್ಕ ಇತಿದ ಮಟ್ಟದ ಸೌಕರ್ಯ ಉಪ್ಪುನ ಪೊಸ ಕ್ಯಾಂಪಸ್ಗ್ ಜಾಗೆ ಬದಲ್ತೊಂದುಂಡು 6 ಪಂಡೆರು. 1 ಎಕರೆ 40 ಸೆಂಟ್ಸ್ ಜಾಗೆಟ್ ಕಟ್ಟದ್ನ ಹೊಸ ಆಸ್ಪತ್ರೆಡ್ ಸುಧಾರಣೆದ ಮೂಲ ಸೌಕರ್ಯ ಇತ್ತಿದ ಮಟ್ಟದ ವೈದ್ಯಕೀಯ ತಂತ್ರಜ್ಞಾನ ಬೊಕ್ಕ ಸಿಕ್ದಕ್ಲೆನ ದೋಸ್ತಿ ವ್ಯವಸ್ಥೆಲೆನ್ ಮಲ್ತು ಕೊರ್ತುಂಡು. ಸಾರ್ವಜನಿಕರಿಗೆ ಮೇ 22 24 ಮುಟ್ಟ ಕಾಂಡೆ 10 ಗಂಟೆಡ್ದು ಬಯ್ಯ 4 ಮುಟ್ಟ ಆಸ್ಪತ್ರೆ ತುಯ್ಯರೆ ಬುಡು ಅವಕಾಶ ಮಲ್ತು ಕೊರ್ತುಂಡು. 152 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಡ್ ಮಾತಾ ಮುಖ್ಯ ವಿಭಾಗಲಿನ ಸೇವೆಲು ತಿಕ್ಕುಣುಂದು ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಪಂಡೆರ್ ಆಸ್ಪತ್ರೆದ ಆಡಳಿತ ಮುಖ್ಯಸ್ಥರ್ ಬೊಕ್ಕ ಗ್ರೂಪ್ ಮ್ಯಾನೇಜರ್ ದೀಪಕ್ ಪ್ರಭು ಪಾತೆರ್ದು ಸಿಕ್ದಕ್ಲೆನ ಸುರಕ್ಷತೆ ಗುಣಮಟ್ಟದ ಆರೈಕೆ ಬೊಕ್ಕ ಭವಿಷ್ಯದ ಆರೋಗ್ಯ ಅಗತ್ಯಲೆನ ಗುಮನುಡು ದೀವೊಂದು ಹೊಸ ಆಸ್ಪತ್ರೆ ಕಟ್ವಣ ಕಟ್ಟದಂಡ ಹೀಲಿಂಗ್ ಹಾರ್ಟ್ಸ್ ಓಪನ್ ಡೋರ್ಸ್ ಅಭಿಯಾನದಡಿ ಸಾರ್ವಜನಿಕರು ಬೊಕ್ಕ ಕಾರ್ಪೊರೇಟ್ ಪ್ರತಿನಿಧಿಲೆನ್ ಆಸ್ಪತ್ರೆಗೆ ಬತ್ತದು ಬೇತೆ ಬೇತೆ ವಿಭಾಗಲೆನ್ ತೂಯರೆ ಲೇದಣಂದು ಪಂಡರು. ಸಾಮಾನ್ಯವಾಗಿ ಏನಾಗುತ್ತೆ, ಯಾವಾಗಲೂ ಹೇಳೋದು ಯಾರಿಗೆ ರೋಗ ಇದೆ ಅವ್ರು ಮಾತ್ರ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದೊಂದು. ಈಗ ನಾವೆಲ್ಲರೂ ಆಸ್ಪತ್ರೆಗೆ ಮತ್ತೆ ಬನ್ನಿ ಅಂತ ಹೇಳಲಿಕ್ಕಲ್ಲ, ಜಸ್ಟ್ ಒಂದು ಆಸ್ಪತ್ರೆ ಕಟ್ಟಡ ಹೇಗಿದೆ, ಫೆಸಿಲಿಟಿ ಹೇಗಿದೆ. ಕೆಲವೊಮ್ಮೆ ಎಲ್ರಿಗೂ ಒಂದು ಯೋಚನೆ ಇರುತ್ತೆ, ಅಯ್ಯೋ ಸುಮ್ಮನೆ ಆಸ್ಪತ್ರೆಗೆ ಹೋಗಬೇಕಾ, ಅಲ್ಲಿ ಬೇರೆ ರೋಗಿಗಳಿರ್ತಾರೆ, ಅವರಿಂದ ನಮಗೇನೋ ತೊಂದರೆ ಬರುತ್ತೆ, ಇದೆಲ್ಲ ಮನಸ್ಸಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಅಂಥ ಒಂದು
ಕಸಿವಿಸಿಯನ್ನು ಹೋಗಲಾಡಿಸಲಿಕ್ಕೆ ಯಾವ ರೋಗಿ ಇಲ್ಲಿ ಟ್ರೀಟ್ಮೆಂಟ್ ಶುರುವಾಗೋ ಮೊದಲು ಕಟ್ಟಡ ಸಿದ್ಧವಾಗಿದೆ, ಫೆಸಿಲಿಟೀಸ್ ಎಲ್ಲ ರೆಡಿಯಾಗಿದೆ, ರೂಮ್ಗಳು ರೆಡಿಯಾಗಿದೆ, OPD ರೆಡಿಯಾಗಿದೆ, ನಾವಿನ್ನೂ ಇಲ್ಲಿಗೆ ಶಿಫ್ಟ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಸಮಯ ಇರೋದರಿಂದ ಸಾರ್ವಜನಿಕರಿಗೊಂದು ಈ ರೀತಿಯ ಅವಕಾಶವನ್ನು ಮಾಡಿಕೊಟ್ಟು ಅವರು ನೋಡಿದ ಹಾಗೆ ಆಗುತ್ತೆ ಹೇಳಿ ಒಂದು ಓಪನ್ ಹೌಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಈಗ ಎಮರ್ಜೆನ್ಸಿ ಮತ್ತು ಟ್ರಾಮಾ 24 ಗಂಟೆ ಸರ್ವಿಸಸ್ ಇರೋದು, ಅದಕ್ಕೆ ಬೇರೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ನಾರ್ಮಲ್ ಫ್ಲೋ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ, ಅದಕ್ಕೂ ಪೇಷಂಟ್ ಕನ್ವೀನಿಯನ್ಸ್ಗೋಸ್ಕರ ಫಸ್ಟ್ ಟೈಮು ನಾವು ಎಸ್ಕಲೇಟರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ 4 ಹೈ ಸ್ಪೀಡ್ ಲಿಫ್ಟ್ಗಳು ಸಹ ಉಂಟು. ಓವರಾಲ್ ಇದೆಲ್ಲ ಸರ್ವಿಸಸ್ ಇಲ್ಲಿ ಉಂಟು. ಮತ್ತು ಎಲ್ಲ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಉಂಟು, ಸಹಕಾರ ಉಂಟು, ಎಲ್ಲದೂ ಸೇಮ್ ಆಗಿ ಕಂಟಿನ್ಯೂ ಆಗ್ತದೆ. ಪ್ಲಸ್ ಇನ್ನೊಂದು ಮುಖ್ಯವಾದದ್ದು ಪ್ರೈಸಿಂಗ್ ನಮ್ಮದು ಅಲ್ಲಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಸೇಮ್ ಇರ್ತದೆ. ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಡು ಕಲ್ತಿನ ಶ್ರೀ ವಿದ್ಯಾ ಜೆಡ್ಡು 12ನೇ ಕ್ಲಾಸ್ ಪರೀಕ್ಷೆಡು ರಾಜ್ಯಡೆ 2ನೇ ಸ್ಥಾನ ಪಡೆದಿತ್ತು. ಶ್ರೀ ಗೋಪಾಲಕೃಷ್ಣ ಸಭಾಭವನ ಮುಡಿಪುಡು ಸಮ್ಮಾನದ ಮರ್ಯಾದೆ ಮಲ್ತೆರು. ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಡು ಕಲ್ತಿನ ಬಂಟ್ವಾಳ ತಾಲೂಕು ಬಸವನಗುಡಿತ ಶ್ರೀ ವಿದ್ಯಾ ಜೆಡ್ಡು 12ನೇ ಕ್ಲಾಸ್ ಪರೀಕ್ಷೆಡು ರಾಜ್ಯಡೆ 2ನೇ ಸ್ಥಾನ ಪಡೆದಿತ್ತು. ಶ್ರೀ ಗೋಪಾಲಕೃಷ್ಣ ಸಭಾಭವನ ಮುಡಿಪುಡು ನಡತ್ನ ಪಡಿಕ್ಕಲ್ ಕೃಷ್ಣ ಪ್ರಸಾದ್ ರೇನ ಮಗೆ ಚಿನ್ಮಯ ರಾಮನ ನೂಲ ಮದಿಮೆದ ಲೇಸಡು ಸಮ್ಮಾನದ ಮರ್ಯಾದೆ ಮಲ್ತೆರು. ಶ್ರೀ ವಿದ್ಯಾ ಜೆಡ್ಡು ಸ್ವರಸಿಂಚನ ಸಂಗೀತ ಕಲಾ ವಿದ್ಯಾರ್ಥಿ, ಭರತನಾಟ್ಯ ಸೇರ್ನಂಚ ಬೇತೆ ಬೇತೆ ಕಲಾ ಪ್ರತಿಭೆ ಆದಪ್ಪುನ ಶ್ರೀ ವಿದ್ಯಾ ಜೆಡ್ಡುರೆಗ್ ಅಜ್ಜಿರು ಪಡಿಕ್ಕಲ್ ರಾಮಚಂದ್ರ ಭಟ್ ಬೊಕ್ಕ ಅಜ್ಜಿ ದೇವಕಿ, ಶಾರದಮ್ಮ ಪೆರ್ನಾಜೆ, ಗೌರಿ ಅಮ್ಮ, ಕುಮಾರ ಪೆರ್ನಾಜೆ, ಅಮ್ಮೆರು ವಕೀಲರಾದಪ್ಪುನ ಪ್ರಕಾಶ್ ನಾರಾಯಣ ಜೆಡ್ಡು, ಅಪ್ಪೆ ರಮ್ಯಾ ಜೆಡ್ಡು, ಕೃಷ್ಣ ಪ್ರಸಾದ್ ಪಡಿಕಲ್, ಸ್ವರ್ಣ ಗೌರಿ ಇದಿದು ತರೆಕ್ ಪೇಟ ಶಾಲು ನೆನ್ಪುದ ಕಾಣಿಕೆದ ಒಟ್ಟುಗು ತೊಡುವೆದ ನೆಯ್ ಕೊರ್ತು ಮರ್ಯಾದೆ ಅರ್ಪಣೆ ಮಲ್ತೆರು. ಜಾಗತಿಕ ಕೊಳಲ ಸಂಬಂಧ ಸಂಗತಿಯನ್ನು ತೂದು ಬೇಜಾರಾದ ಮೇ 23 ಕಾಂಡೆ ಎಡ್ಮಾರ್ತ್ ರಾತ್ರಿ 7 ಬುಟ್ಟ ಹಂಪನಕಟ್ಟೆ ಕ್ಲಾಕ್ ಟವರ್ ಕೈತಲು ಒರಿಯೇ ನೈತಿಕ ಪ್ರತಿಭಟನೆ ನಡಪಾಯರೆ ತೀರ್ಮಾನ ಮಲ್ತದೆಂದು ನಮ್ಮ ಭೂಮಿ ಸಂಸ್ಥೆದ ರಾಯಭಾರಿ ರಾಮಾಂಜಿ ಕುಡ್ಲಡ್ ಪಂದೆರು. ನಮ್ಮ ಭೂಮಿ ಸಂಸ್ಥೆದ ರಾಯಭಾರಿ ರಾಮಾಂಜಿ ಗುರುವಾರ ಕುಡ್ಲಡ್ ಸುದ್ದಿಕೂಟುಡು ಪಾತಿರ್ದು ಕರಿನ 2-3 ತಿಂಗಳೊಡ್ದು ನಡತೊಂದುಪ್ಪುನ ಲೋಕಮಟ್ಟದ ಕೊಳಲ ಸಂಬಂಧ ಸಂಗತಿಲಿನ ತೂದು ಮನಸ್ಸಿಗೆ ಬೇಜಾರಾದ ನರಮಾನ್ಯ ಜನಾಂಗದ ಮಿತ್ತು ನಡತೊಂದುಪ್ಪುನ ಹಿಂಸೆಲಿಗೂ ಬೊಕ್ಕ ಪ್ರಕೃತಿದ ಮಿತ್ತು ಆ ಒಂದುಪ್ಪುನ ದಬ್ಬಾಳಿಕೆಗೂ ಒಂದುವೆ ಮಾರ್ಚ್ 23 ಕಾಂಡೆ 8 ಗಂಟೆಡ್ದು ರಾತ್ರಿ 7 ಮುಟ್ಟ ಕುಡ್ಲ ಹಂಪನಕಟ್ಟದ ಕ್ಲಾಕ್ ಟವರ್ ಕೈತಲು ಒರಿಯೇ ನೈತಿಕ ಪ್ರತಿಭಟನೆ ನಡಪಾಯರೆ ತೀರ್ಮಾನ ಮಲ್ತದೆಂದು ಪಂಡೆರು. ಕುತ್ಮುಲ್ ರಕರಾವ್ ಪುರಭವನದ ಮಹಾತ್ಮ ಗಾಂಧಿ ಬೊಕ್ಕ BR ಅಂಬೇಡ್ಕರ್ ಮೂರ್ತಿಲೆಗ್ ಮಾಲೆ ಪಾರ್ದು ಕೊಳಲೊಡು ತೀರ್ನಕ್ಲೆಗ್ ಮೌನ ನಮಸ್ಕಾರ ಸಂದದು ಪೊಡಿ ಬಾಲದ ಒಟ್ಟುಗು ಜಾಗೃತಿ ಅಭಿಯಾನ ಸುರು ಮಲ್ಪುಣೊಂದು ಆರಪಂಡೆರು. ಜಾಗತಿಕ ಮಟ್ಟದ ಜತೆ ಬಾಳ್ವೆ, ಶಾಂತಿ, ಸೌಹಾರ್ದತೆ, ಪರಿಸರ ಕಾಳಜಿ ಜೋಕ್ಲಿನ ಭವಿಷ್ಯಕ್ಕೂ ಎಡ್ಡೆ ವಾತಾವರಣ ಸೃಷ್ಟಿ ಮಲ್ಪೆರೆ ಅವಕಾಶ ಕೊರ್ಪುನಂಚ ಒತ್ತಾಯ ಮಲ್ಪುನವು ಈ ಮೌನ ಧರಣಿದ ಉದ್ದೇಶ ಅಂದು ರಾಮಾಂಜಿ ಪಂಡೆರು. ಈ ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಸಹಬಾಳ್ವೆ, ಶಾಂತಿ, ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ, ಮಾನವ ಪ್ರೀತಿ, ಪರಿಸರ ಕಾಳಜಿ, ಮಕ್ಕಳ ಹಕ್ಕುಗಳನ್ನು ಉಳಿಸುವುದು, ಮಕ್ಕಳ ಭವಿಷ್ಯಕ್ಕೆ ಒಂದು ಉತ್ತಮವಾದಂತಹ ವಾತಾವರಣವನ್ನು ಈ ಜಗತ್ತು ಮತ್ತೆ ಕಲ್ಪಿಸಿಕೊಡಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಇದೇ 23ನೇ ತಾರೀಕು ದಿನದಂದು ನಿಮಗೆ ತಿಳಿದಿರುವ ಹಾಗೆ ಮಂಗಳೂರಿನ ಪುರಭವನದ ಮುಂದೆ ಇರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ನನ್ನ ಈ ಒಂದು ಮೌನ ಪ್ರತಿಭಟನಾ ಚಳುವಳಿಗೆ ನಾನು ಚಾಲನೆಯನ್ನು ನೀಡ್ತಾ ಇದ್ದೇನೆ. ನನ್ನ ಜೊತೆಗೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸಾಥ್ ಕೊಡ್ಲಿಕ್ಕೆ ಒಂದು ಮಗು ನನ್ನ ಜೊತೆಗೆ ಬಂದು ಕೂತ್ಕೊಳ್ತಾ ಇದೆ. ಆ ಮಗು ತನ್ನ ಹಕ್ಕೊತ್ತಾಯವನ್ನು ನನ್ನ ಜೊತೆ ಸೇರಿ ಇಡ್ತಾ ಇದೆ. ಏನಂದ್ರೆ ನಮಗೂ ಬದುಕಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಆ ಮಗುವಿನ ಒಂದು ಹಕ್ಕೊತ್ತಾಯ ಆಗಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತು ನನ್ನ ಚಳುವಳಿಯನ್ನು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಒಂದಿತ ಇನಿತ ತುಳು ಸುದ್ದಿಲು ಸೊಲ್ಮೆಲು.